ಉದ್ಯಮಿ ಧಾರ್ಮಿಕ ಸಾಮಾಜಿಕ ಮುಂದಾಳುವಾದ ಇಂಚಗ್ ಅಗಲ್ದು ಪೋಯಿನ ವೇಣುಗೋಪಾಲ್ ಶೆಟ್ಟನ ಉತ್ತರ ಕ್ರಿಯೆ ವಿಧಿಕುಲು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಸಭಾಂಗಣ ಸೋಮವಾರ ಮಧ್ಯಾಹ್ನ ನಡೆತನು. ವೇಣುಗೋಪಾಲ್ ಶೆಟ್ಟರನ ಮೆಗ್ಗಿ ಪರಿಸರದ ಹಿರಿಯ ಸಾಮಾಜಿಕ ಧಾರ್ಮಿಕ ಮುಂದಾಳು ಸಂತೋಷ್ ಶೆಟ್ಟಿ ಮಾಡೂರು ಪಾತರೊಂದು ವೇಣುಗೋಪಾಲ್ ಶೆಟ್ಟರನ ವ್ಯಕ್ತಿತ್ವದ ಪರಿಚಯ ಮಲ್ತದು ನುಡಿನ ಮನ ಸಂದಾಯಿರು ಒಂದು ವಾರದ ಅಸೌಖ್ಯದ ನಿಮಿತ್ತ ಹೃದಯಗಳು ತೀರ್ಪೋಟಿ ಇದ್ದದ ಐನು ಎಲ್ಲರನ್ನೇ ಸಾಧ್ಯ ಇಲ್ಲ ಪುಟ್ಪಟ್ಟು ಪಕ್ಕ ಅನ್ನೇನು ಪಕ್ಕದಲ್ಲಿ ಕೊಡು ಅನ್ನೇ ಪ್ರತಿಯೊಂದಕ್ಕಲ್ಲ ಎಂಗ್ಲಿಗೆ ಪ್ರತಿಯೊಂದಕ್ಕೂ ಕುಟುಂಬದ ವಿಷಯಗಳು ಪಾತ್ರ ಹೊಂದಿದ್ದು ಎಂಗ್ಲಿಗೆ ಪ್ರತಿಯೊಂದಕ್ಕಲ್ಲ ಮಾರ್ಗದರ್ಶಕ ಅದನ್ನ ವೇಣುಗೋಪಾಲ್ ಶೆಟ್ಟಿ ಕರೆನ 10 ತಾರೀಕಿಗೆ ತೀರ್ಪೋತೇವೆ. ತೀರ್ಪು ನನ್ನ ಆತ್ಮಗಳು ಭಗವಂತಿ ಶಾಂತಿ ಶಾಂತಿ ಕೊಡೋದು ಅಂಜನೆ ఆయన ದುಃಖನು ಪರಿಸೋಣಂಚಿನ ಶಕ್ತಿನ ಬುಡದಿ ಜೋಗ್ಲೆ ಕೊರೋಡು ಅಂಜನೆ ಕುಟುಂಬದ ಕೊರೋಡು ಅಪಾರ ಮಲ್ಲ ಕುಟುಂಬದ್ದು ಭಕ್ತನಾಗಿ ತೀರ್ಥಪಾಠಗಳ ಬಿಟ್ಟು ಧರ್ಮಕ್ಷೇತ್ರನ ತುಲ್ಯಾದ ತಿಳಿದಾರದ್ದು ಕರ್ಕಕ್ಷೇತ್ರ ಅಂಜನೆ ಉಳ್ಳಾಲ ಬರಿಗೆ ಬಿಟ್ಟು ಲಲಿತ ಶೆಟ್ಟರನ ಹಿರಿಯ ಬಗ್ಗೆ ವೇಣುಗೋಪಾಲ್ ಶೆಟ್ಟಿ ಕೇವಲ ತನ್ನ 55 ವರ್ಷದ ಜೀವನವನ್ನು ಏರೋಗಲು ತ್ಯಜಿಸಿದ ಆ ಶಿವನ ಪಾದ ಸೇರಿನ ಈ ಸಂದರ್ಭಗಳು ಅರ್ನ ಆತ್ಮಗಳು ಸದ್ಗತಿಗಳು ಅರ್ನ ಆತ್ಮ ಪರಮಾತ್ಮನೊಂದಿಗೆ ಲೀನವಾಗಿ ಬಂದು ಇದಕ್ಕಾಂಡೆ ಪವಿತ್ರ ಸೋಮೇಶ್ವರದ ಸೋಮನಾಥನ ರುದ್ರಪಾದ ಕೈತಲ್ಲಿ ಪುಡವಮ್ಮ ಪಿಂಡ ಪ್ರದಾನ ಬಂದದ್ದು ಪೂರ ಕರ್ಮಾದಿ ಕರ್ಮವನ್ನು ಬಂದದ್ದು ಇಂತ ಪಟ್ಟಿಂಚಿ ಬಂದ ಮುಂದಿನ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನ ಇಲ್ಲದಕ್ಕೆ ಹೊಂದಿದ್ದೇವೆ. ಅಂಜನೆ ಪತ್ತಿಂಚಿ ಪೂರ ಕುಟುಂಬಸ್ಥರಿಗೆ ಅಂಜನೆ ಬಂಧುಗಳಿಗೆ ನಿಗಳ ಕೈ ಮುಗಿದು ಇಂಕಲು ಕೇಳೋಣ. ಪ್ರಧಾನ ಆತ್ಮಗಳು ಶಾಂತಿಗಳು ಅಂಜನೆ ಅಗಮನ ಆ ಭಕ್ತರು ಬಡಜಿಗೆ ಸೈಸಾಮರ್ಥ್ಯದ ಶಕ್ತಿನ ಭಗವಂತ ಕೊರಲೆ ಮಾಡುವುದು ನಮ್ಮ ಲಕ್ಕದೊಂದಿಗೆ 1 ನಿಮಿಷದ ಮೌನ ಪ್ರಾರ್ಥನೆ ಮಂತ್ರಿ. ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ರವೀಂದ್ರ ರೈ ಕಲ್ಲಿಮಾರ್ ಪಾತ್ರರೊಂದು ವೇಣುಗೋಪಾಲ್ ಶೆಟ್ಟಿ ಉಳ್ಳಾಲ ವಲಯ ಬಂಟರ ಸಂಘದ ಪದಾಧಿಕಾರಿಯಾದ ಸಂಘದ ಬುಳೆಚಿಲ್ಗೆ ಎಡ್ಡ ಸಹಕಾರ ಕೊಡ್ತೇರು. ಅಂಚನೆ ಧಾರ್ಮಿಕ ಸಾಮಾಜಿಕ ಸೇವೆಗಳ ಮಾತರೆಗಳ ಬೋಡಿತಿನಾರಾದಿತ್ಯರು ಪಂಡದು ನುಡಿನ ಮನದ ಪಾತ್ರ ಪಂಡಿರು. ಅನಿವಾರ್ಯತೆ ಮನುಷ್ಯನ ಒಂದು ಜೀವನ ಅಪಗಪಗ ಬಂದೊಂದು ಉಂಟು ಆಡ ಆ ಒಂದು ದುಃಖನು ಸಹಿಸಿನ ಆ ಶಕ್ತಿನೇ ಆನ ಧರ್ಮಪತ್ನಿಗೆ ಜೋಗಿಗಳಿಗೆ ಕುಟುಂಬಸ್ಥರಿಗೆ ಆ ಭಗವಂತೆ ಒದಗಿಸಾಕರಕ್ಕೆ ಅನುಗ್ರಹ ಮಾಡಿಕೊಂಡಿದ್ದಾನೆ. ಈ ಸಂದರ್ಭಗಳು ಮನಸಾರೆ ಪ್ರಾರ್ಥನೆ ಮಾಡೋದಿಲ್ಲ. ಅಂಜನೆ ಈ ನುಡಿನಮನ ಸಲ್ಲಿಸೋಣ ಒಂದು ಕಾರ್ಯಭಾಗ ಅನ್ಕೊಂಡ ಆರ್ನ ಆತ್ಮಸಂತೃಪ್ತಿಗೋಸ್ಕರ ನಮ್ಮಂದಿನ ಪುಣ್ಯದ ಕಾರ್ಯ ಅಂಜಾದ್ರಾಗ ಐನು ನಮ್ಮ ಬಾರಿ ಒಂದು ಶ್ರದ್ಧಾಭಕ್ತಿ ಮಾತೆಲ್ಲ ಸೇರ್ದು ಏಕಭಾವನೆ ಆ ಒಂದು ಕೆಲಸನು ಮಾಡ್ತಾರೆ. ಆದ್ನ ಉತ್ತರಾರೋಗ್ಯಗಳನ್ನು ಮಾತೆಲ್ಲ ಅರ್ಚಕರೇ ವಾರಿ ಪೊರುಗಳು ಮಲ್ತದೆ ಶಾಸ್ತ್ರೋಕ್ತವಾದ ಮಲ್ತದೆ. ನಮ್ಮ ಈ ಸಭಾಗಳನ್ನು ಸೇರಿದ್ದು ಅದನ್ನ ಆತ್ಮಶಾಂತಿಗೋಸ್ಕರ ಮಲ್ಪಿಂಜಿನ ಒಂದು ಎಂಟೆ ಕಾರ್ಯ నేను ಮಾತ ಕೊಟ್ಟು నేను ಮಲ್ತೇನೆ. ವೇಣುಗೋಪಾಲ್ ಶೆಟ್ಟಿ ಕಂಡ ಆದರೆ ಮುಖ್ಯವಾದ ಎಂಗಳ ಬಂಟರ ಸಂಘದ ಎಕ್ಸಿಕ್ಯೂಟಿವ್ ಕಮಿಟಿದ ಮೆಂಬರ್ ಆಗಿ ಕೂಡ ಇದ್ದೇವೆ. ಭಾರಿ ಒಂದು ಉಲ್ಲಾಸ ಈ ಸಂಘಟನೆ ಬಂಟ ಸಂಘದ ಬಗ್ಗೆ ಭಾರಿ ಒಂದು ಅಭಿಮಾನ ಪ್ರೀತಿ ಗೌರವ ಇದ್ದಿನಾರೆ. ಅವರೇ ಒಂದು ಕೆಲಸವನ್ನು ಬಣ್ಣಗಾರ ಮುತುವರ್ಜಿಡಿ ಭಾರಿ ಒಂದು ಉಲ್ಲಾಸಗಳು ಶ್ರದ್ಧೆಗೆ ನಡೆ ಬರ್ತದೆ. ಜಾತೀಯ ಸಂಘಟನೆ ಬಂದ ಒಂದು ಪ್ರೀತಿ ಗೌರವಗಳು ಆ ಕೆಲಸ ಮಾತ ಬಂದದ್ದು ಬತ್ತಿನಾರೆ ಆಕೆ ಹೊಡೆದಿನ ಮಾತಾ ಸಹಕಾರವನ್ನ ಕೊಡ್ನಾರೆ. ಕೇವಲ ಜಾತಿದ ಮತ್ತೆ ಪ್ರೀತಿ ಕೊಡುವುದು ನಮ್ಮ ಹಿರಿಯರು ಬಣ್ಣದ ಬದಲಕ ಕೇವಲ ಬಳಸಿದ ಬಗ್ಗೆ ಮಾತನಾಡಿಗೆ ಪ್ರೀತಿ ಗೌರವ ಕೊಡುತ್ತೆ. ಈ ಸಮಾಜದ ಮಾತ ಜನಾಂಗದಗಳೆಲ್ಲ ಪ್ರೀತಿ ಗೌರವ ಇದ್ದದೆ ಅಕ್ಲೆಲ್ಲ ಗೌರವ ಕೊಡ್ಕೊಣ ಅಂಚನೆ ಆರ್ಲ ಗೌರವ ಪಡೆಯುವ ಭಾರಿ ಒಂದು ಎಡ್ಡೆ ಮನಸ್ಸರು ನಾನು ಏಪದ ಬಂದು ನಮ್ಮ ಪಾದನ್ನ ಪಿರವು ಒಂದು ಎಡ್ಡೆ ಮನಸ್ಸು ಕೊಡಿದೆ.
ನಮ್ಮ ಪಾತೆರ್ನ ಪಿರವು ಎಟ್ಟೆ ಏನಿಗೆ ಮನಸ್ಸು ಕೂಡ ಹಾಗೆ ಏಪಲ ಎಟ್ಟೆ ಜನಕುಲಾದ ಬೇರೆ ಅಂಚಿತ್ತಿ ಎಟ್ಟೆ ಧರ್ಮಾನಿ ವೇಣುಗೋಪಾಲ ಶೆಟ್ಟರೆ ಇದ್ದೀರಿ ಮಾತ್ರದಂತೆ ಮೂರೇ ಒಂಜಿ ಸಹಕಾರ ನಮ್ಮ ಪಂಪ ಆಡದೇ ಮಾಡುವವನು ರೂಢಿಯೊಳಗುತ್ತವನು ಆಗಿ ಮಾಡುವವನು ಮಧ್ಯಮನು ಅಧಮನಾದನು ಆಗಿ ಮಾಡದವನು ನಮ್ಮ ಹಿರಿಯರು ಕೊಂಡು ಗೊತ್ತಿನ ಒಂದು ಎಟ್ಟೆ ಪಾತ್ರ ಏರ್ಪಡ ಅದು ಇಂಚಿನ ಸಹಕಾರ ಏರಿಗೆ ಮಾತ ಕೊರೊಂದು ತೇರ ಉಪಕಾರ ಬಂದಂತರ ಐದು ತತ್ತದ ಬೊಕ್ಕರಾಗಿ ಪಣ್ಣೊಂದು ಇಜ್ಜಾಗೆ ಐದು ಭಾರಿ ಒಂದು ಶ್ರದ್ಧೆಯಾಗಿ ಮತ್ತೊಂದು ಇದ್ದಾರೆ ಮತ್ತೆ ಹಾಗೆ ಎಡ್ಡೆ ದಿನ ಎಡ್ಡೆ ಈಗ ಮಾತ ಈತ ಸಂಖ್ಯೆ ಮತ್ತು ಸೇರ್ತುಳ್ಳಾಗ ಹಾಗೆ ಆ ಪ್ರೀತಿని ಗಳಿಸಾದರೆ ಆ ಪ್ರೀತಿ ಗೌರವ ಪಡೆಯುವುದಕ್ಕೆ ಒಂದು ನಡ್ಡು ಪಾತ್ರ ಇಜ್ಜಿ ಏಪರ ಮನುಷ್ಯ ಜನ್ಮ ಅಂದ್ಬಿಟ್ಟು ನಾವು ಅವು ಏಪ ಹುಟ್ಟು ಸಾವು ಬಂಡ ಹುಟ್ಟಿನವಳ ನಮ್ಮ ಕೈಗುಣವಳ ಅವು ನಮ್ಮ ಕೈಗೆ ಆಟ ಬದುಕುನವು ನಮ್ಮ ಕೈಗೊಂಡು ಆ ಮಧ್ಯೆ ನಮ್ಮ ಏತ್ರೆಟ ಎಡ್ಡೆ ಕೆಲಸಗಳು ಮತ್ತೊಂದು ಹಿರಿಯ ಸಚ್ಚಿಂತನೆ ಸತ್ಕರ್ಮ ಸತ್ಕಾರ್ಯ ಅಂದ್ರೆ ನಮ್ಮ ಹೆಂಚಿನ ಮನ್ಪಡ ಆ ಎಡ್ಡೆ ಕೆಲಸಗಳು ಮತ್ತೊಂದು ಇದನ್ನೆಲ್ಲ ಇತ್ತೆ ಉರಿವಣಿ ಹೋಗುವ ಮಟ್ಟ ಎಡ್ಡೆ ಕಾರ್ಯ ಆ ಎಡ್ಡೆ ಕಾರ್ಯ ಇತ್ತೆ ಒರಿದ್ರೆ ಐದು ಮೂರು ಕುಡಿದು ಹೋಗ್ತೇವೆ ಪ್ರೀತಿ ಗೌರವನ ಮೂರು ಕುಡಿದು ಹೋಗ್ತೇವೆ ಆತ್ಮ ಆತ್ಮವು ಶಾಂತಿ ಕಡೆ ಆಗ ಏತ್ರೆಟ ಆ ಒಂಜಿ ಆ ಎಡ್ಡೆ ಕೆಲಸಗಳು ಕೇವಲ ನಮ್ಮ ಜನಗಳ ಮನಸ್ಸಿಗೆ ಒರಿಯಾಡಿದ ಮಾತನ್ನು ಕಂಡೊಂದು ಆತನ ಜೋಕುಗಳು ಅಂಜನೆ ಆತನ ಧರ್ಮಪತ್ನಿ ಕುಟುಂಬಸ್ಥರಿಗಳ ಆತನ ದುಃಖವನ್ನು ಸಹಿಸುತ್ತಿನ ಒಂದು ಶಕ್ತಿನ ಆ ಒಂದು ದೇವತಾ ಪುರುಷ ಬಂಡ ದೇವತಾ ಸಾನ್ನಿಧ್ಯ ಸೇರಿದಂತೆ ಆಗೆ ಸಂಪೂರ್ಣವಾಗಿ ಅನುಗ್ರಹ ಮತ್ತೊಂದು ಒಪ್ಪಡೆ ಪಾತ್ರ ಕಂಡದ್ದು ಆರೆಗೆ ಈ ಸಂದರ್ಭಗಳು ಈ ಒಂದು ಎಡ್ಡೆ ಜಾಗಗಳು ನುಡಿನವನ್ನು ಸರಿಸು. ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘದ ಪರವಾದ ಸಂಘದ ಕೋಶಾಧಿಕಾರಿ ರಾಮಚಂದ್ರ ಶಿಪಾಲಿ ನುಡಿನಮನದ ಪಾತ್ರ ಬಂಡೇರಿ. ಮೊದಲನೇ ದಿನ ವೇಣುಗೋಪಾಲ್ ಶೆಟ್ಟರು ಶಿವನ ಪಾದ ಸೇರಿದೆ ಪಂಪ ವಿಷಯ ಎಂಗ್ಲೆ ಗೊತ್ತಾದ ಭಾರಿ ಅಗಾಧವಾಗ್ತದೆ. ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಮಲ್ಲಕನೇ ಆನ ಇನ್ನು ಅಂತ್ಯ ಆಗಲ್ಲ. ಆದರೆ ಎಂಗಳ ಬಸ್ ಮಾಲಕರ ಸಂಘಗಳು ಹಿರಿಯ ಸದಸ್ಯರಾದ ಎಂಗಳ ಒಟ್ಟಿಗೆ ಒಬ್ಬೇ ಸಮಸ್ಯೆ ಬಂದಾಗಲ್ಲ ಎಂಗಳೊಟ್ಟಿಗೆ ಅದು ಬೆರಿಸಾಯ ಕೊಟ್ಟು ಎಂಗಳಿಗೆ ಬಾರಿ ಧೈರ್ಯ ಉಂಟಲ್ಲ ಜನ ಮತ್ತೆ ಸಮಯ ಬಂದಲ್ಲ ಎಂಗ ಹೋಮ ಅಂತಂದ್ರೆ ಈ ತರ ಸಮಸ್ಯೆಗಳ ಬಗ್ಗೆ ಆರಿಂದ ಮಾತಾಡ್ತಾರೆ ದಾದ ಅಂತ ಆಡಲ್ಲ ಆರಣ್ಯ ಕಲಾವಿದರ ಬಗ್ಗೆ ಎಂಗಳ ಇಡೀ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪರವಾದ ಈ ಸಂದರ್ಭ ಶ್ರೀ ಕ್ಷೇತ್ರ ಕೊಂಡಾಣದ ವಂಜನೆ ಗುರಿಕಾರ್ಯರು ಮುತ್ತಣ್ಣ ಶೆಟ್ಟಿ, ಪರಿಸರದ ಹಿರಿಯರು ನಾರಾಯಣ ರೈ, ಉಳ್ಳಾಲ ಬರಿಕೆಗುತ್ತು ಕುಟುಂಬದ ಹಿರಿಯರು ವಿಠ್ಠಲ್ ಶೆಟ್ಟಿ, ಟ್ರಸ್ಟ್ದ ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲು ಪಡೆದಿದ್ದರು. ವೇಣುಗೋಪಾಲ್ ಶೆಟ್ಟನ ಬಡಿದಿ ಶ್ರೀಮತಿ ನೀರಜಾ ವಿ ಶೆಟ್ಟಿ, ಮಗೆ ಅನೀಶ್ ಶೆಟ್ಟಿ, ಮಗಲ್ ಅಂಕಿತಾ ಶೆಟ್ಟಿ, ಮರ್ಮಯೇ ಶ್ರವಣ್ ಭಂಡಾರಿ ಬಕ ಇಲ್ಲದಕ್ಕಳು ಕುಟುಂಬಸ್ಥರು ಬಂಧು ಬಳಗ ಅಭಿಮಾನಿಗಳು ಕಾರ್ಯಕ್ರಮದ ಪಾಲು ಪಡೆದು ಪುಷ್ಪನವನ ಸಂದಾಯಿರು.